ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪರಮ ಪೂಜ್ಯ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತವು ಎಂಬ ಗ್ರಂಥದಲ್ಲಿ ಪರಮಶಿವನು ಕೇವಲ ಮನುಷ್ಯ ವೇಷದಿಂದ ಬಂದು ರಾಜನಿಗೆ ಉಪದೇಶಿಸುವಿಕೆ ಅನ್ನೋ ವಿಚಾರವನ್ನು ಗುರುಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಒಬ್ಬ ರಾಜ 9.5 ವರ್ಷ ರಾಜ್ಯಭಾರವನ್ನು ಮಾಡಿದ್ದ. ಇನ್ನು 6 ತಿಂಗಳಿದೆ ಅವನಿಗೆ ಪರಮಾತ್ಮನಿಂದ ಉಪದೇಶ ಆಗಲಿಕ್ಕೆ. ಪರಮಾತ್ಮನೇ ಮನುಷ್ಯ ರೂಪವನ್ನು ಧರಿಸಿ ಬಂದು ರಾಜನಿಗೆ ಉಪದೇಶ ಮಾಡಬೇಕು ಅಂತ ಪ್ರಾರಬ್ಧ ಕರ್ಮ ಇದೆ. ಈಗ ಇದು ನಡಿಬೇಕಲ್ಲ. ನಡಿಬೇಕಾದ್ರೆ ಏನಾಯಿತು, ಈಗ 9.5 ವರ್ಷ ಆದಮೇಲೆ ರಾಜನಲ್ಲಿ ಮಾನಸಿಕ ಬದಲಾವಣೆ ಆಯಿತು. ಬುದ್ಧಿ ಅವನ ಕರ್ಮಾನುಸಾರೇಣ ಅವನ ಬುದ್ಧಿ ಏನು ಕರ್ಮ, ಮುಂದಕ್ಕೆ ಏನು ಕರ್ಮಗಳಾಗಬೇಕೋ ಅದರಂತೆ ಈಗ ಬುದ್ಧಿ ಬದಲಾವಣೆ ಆಯಿತು. ಬದಲಾವಣೆ ಆದಾಗ ಅವನೇನು ಮಾಡ್ತಾನೆ, ಈಗ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು 6 ತಿಂಗಳಿದೆ, 6 ತಿಂಗಳಿಗೆ ಈಗ ಇಷ್ಟೆಲ್ಲ ಬದಲಾವಣೆ ಆಗಬೇಕೀಗ. ಏನು ಹೇಳ್ತಾ ಇದ್ದಾನೆ, ನಾನು 9 ಅಥವಾ 10 ವರ್ಷಗಳ ಪರ್ಯಂತ ಈ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಬರುತ್ತಿದ್ದೇನಲ್ಲವೇ. ನಾನು 9-10 ವರ್ಷ ಆಯಿತು ರಾಜನಾಗಿ, ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದೀನಿ ನಾನು. ಈ ನನ್ನ ರಾಜ್ಯ ಪರಿಪಾಲನೆ ವಿಷಯವನ್ನು ಯೋಚಿಸಿ ನೋಡಿದ್ದೇ ಆದರೆ ಪ್ರತಿನಿತ್ಯವೂ ಮಾಡುತ್ತಾ ಬರುತ್ತಿರುವ ಕೆಲಸವಾಗಿದೆಯೇ ಹೊರತು ಯಾವುದೊಂದು ಹೊಸದಾಗಿರುವಂತೆ ನನಗೇನು ತೋರಲಿಲ್ಲ. ರಾಜ ಹೇಳ್ತಾ ಇದ್ದಾನೆ, ದಿನ ಬೆಳಗಾದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಕರ್ಮಗಳು ನಡಿಬೇಕೋ ಅದು ನಡೀತದೆ. ಶುಚಿ ಆಗ್ಬೋದು, ಊಟೋಪಚಾರ ಆಗ್ಬೋದು, ರಾಜ್ಯ ಪರಿಪಾಲನೆ ಆಗ್ಬೋದು, ಆಳುಕಾಳುಗಳನ್ನು ವಿಚಾರಿಸೋದಾಗ್ಬೋದು, ಅರಮನೆಯಲ್ಲಿದ್ದವರ ಸಂಘಗಳಾಗ್ಬೋದು. ಇವೆಲ್ಲವೂ ಹೊಸ್ದಾಗಿ ಏನೂ ಇಲ್ಲ, ಪ್ರತಿನಿತ್ಯ ಆಗುವಂಥದ್ದೇ. ಈ ದಿನ ಕಳೆದ್ರೆ ಮಾರನೇ ದಿನ ಅದೇ ಅದರಂತೆ ನಡೀತದೆ. ನಮ್ಮ ಜೀವನದಲ್ಲೂ ಕೂಡ ಅದನ್ನೇ. ಇವತ್ತು ಬೆಳಗ್ಗೆ ಎದ್ದೇಳ್ತೀವಿ, ರಾತ್ರಿವರೆಗೂ ನಿಯಮಿಸಲ್ಪಟ್ಟ ಎಲ್ಲ ಕರ್ಮಗಳನ್ನು ಮಾಡ್ತೀವಿ. ಉದ್ಯೋಗ, ಹೊಟ್ಟೆಪಾಡಿಗೆ ಯಾವ್ದಾದ್ರು ಒಂದು ಉದ್ಯೋಗ ಇದ್ದರೆ ಉದ್ಯೋಗಕ್ಕೆ ಹೋಗೋರು ಉದ್ಯೋಗ ಮಾಡ್ತಾರೆ, ಹೊಸ್ದಾಗಿ ಹುಡುಕೋರು ಹುಡುಕ್ತಾನೆ ಇರ್ತಾರೆ. ಏನೋ ಒಂದು ರೀತಿಯಲ್ಲಿ ದುಡಿದು ಮನೆಗೆ ತಂದು ಹಾಕ್ತಾರೆ. ತಿರ್ಗಾ ಒಂದಷ್ಟು ಊಟ ಮಾಡಿ ಮಲಗ್ತಾರೆ, ಮತ್ತೆ ಬೆಳಗಾದ್ರೆ ಅದೇ ಕೆಲಸ. ಈ ರೀತಿಯಲ್ಲಿ ಆ ರಾಜನು ಕೂಡ ಅಂತಾನೆ, ನನಗೇನು ಹೊಸ್ದಾಗಿ ಏನು ತೋರಲಿಲ್ಲ. ನಿತ್ಯವೂ ಮಾಡುತ್ತಾ ಬರುವ ಕೆಲಸಗಳನ್ನೇ ಮಾಡುತ್ತಾ ಬಂದಲ್ಲಿ ನನಗೆ ಜನ್ಮರಾಹಿತ್ಯ ಉಂಟಾಗುವ ಬಗೆ ಹೇಗೆ ಬಂತು. ಈಗ ರಾಜನಿಗೆ ಆಲೋಚನೆ, ಇದೇ ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ನನಗೆ ಜನ್ಮರಾಹಿತ್ಯ ಹೇಗೆ ಉಂಟಾಗುತ್ತೆ, ಭವಬಂಧನದಿಂದ ಬಿಡುಗಡೆ ಹೇಗಾಗುತ್ತೆ, ನಾನು ಹೇಗೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಇದೇ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಇದು ಸರಿ ಇಲ್ಲ. ಇದು ನನ್ನ ತಂದೆ, ಆತನ ತಂದೆಯಾದ ನನ್ನ ತಾತ, ಆತನ ತಂದೆಯಾದ ನನ್ನ ಮುತ್ತಾತ ಮತ್ತು ಆತನ ತಂದೆಯಾದ ನಮ್ಮ 3ನೇ ತಾತ, ಹೀಗೆ ಎಷ್ಟೋ ಜನ ಲೆಕ್ಕವಿಲ್ಲದಷ್ಟು ನನ್ನ ತಾತಂದಿರು ಈ ಸಿಂಹಾಸನವನ್ನು ಹತ್ತಿ ರಾಜ್ಯ ಪರಿಪಾಲನೆಯನ್ನು ಕೆಲಕಾಲ ನಡೆಸಿ ಆಮೇಲೆ ತಮಗೆ ಲಭಿಸಿದ್ದ ರಾಜಶರೀರವನ್ನು ಬಿಟ್ಟು ಮೃತ್ಯು ಹೊಂದಿದ ಮೇಲೆ ಅವರು ಎಲ್ಲಿ ಹುಟ್ಟಿರುತ್ತಾರೆ ಮತ್ತು ಈಗ ಹೇಗಿರುತ್ತಾರೆ ಎಂಬುದು ನನಗೂ ಉಳಿದವರಿಗೂ ತಿಳಿಯದಿರುವ ವಿಷಯವಲ್ಲವೇ. ರಾಜ ಹೇಳ್ತಾ ಇದ್ದಾನೆ, ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾನೆ. ಈಗ ನಾನು ಹುಟ್ಟಿ ರಾಜ್ಯಭಾರ ಮಾಡ್ತಾ ಇದ್ದೀನಿ. ಹಿಂದೆ ನನ್ನ ತಂದೆ ಇದ್ದರು, ಅವ್ರ ತಂದೆ ಇದ್ದರು, ಅವ್ರ ತಂದೆ ಇದ್ದರು, ಅವ್ರ ತಂದೆ ಇದ್ದರು. ಹೀಗೆ ಒಬ್ಬರಾದ್ಮೇಲೆ ಸಿಂಹಾಸನವನ್ನು ಏರಿದ್ರು, ರಾಜ್ಯವನ್ನು ಆಡಳಿತ ನಡೆಸಿದ್ರು, ಮತ್ತೆ ಬಿಟ್ಟೋದ್ರು, ಮೃತ್ಯು ಹೊಂದಿದ್ರು. ಈಗ ನಾನು ಮಾಡ್ತಾ ಇದ್ದೀನಿ. ಆದರೆ ಅವರೆಲ್ಲ ಈಗ ಎಲ್ಲಿದ್ದಾರೆ, ಜನ್ಮವನ್ನು ಕಳ್ಕೊಂಡ್ರಲ್ಲ, ಈ ಜನ್ಮದಲ್ಲಿ ಸತ್ತು ಹೋದ್ರಲ್ಲ, ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ಉಳಿದವ್ರು ಯಾರಿಗೂ ಅದು ತಿಳಿದೇ ಇರುವ ವಿಷಯ ಅಲ್ವೇ. ಈಗ ಅಂತಹ ಗತಿ ನನಗೂ ಸಂಭವಿಸುವ ಕಾಲವು ಬಂದೊದಗಿದೆ. ಈಗ ಅವ್ರುಗಳಂತೆ ಬಂದರು, ರಾಜ್ಯಭಾರ ಮಾಡಿದ್ರು, ಆಯುಸ್ಸು ಮುಗೀತು, ಸತ್ತು ಹೋದರು. ಈಗ ಎಲ್ಲಿದ್ದಾರೋ ಏನು ಮಾಡ್ತಾ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಈಗ ಅವರಂತೆ ನನಗೂ ಕೂಡ ಬಂದಿದೆ, ನನಗೂ ಮೃತ್ಯು ಹೊಂದುವ ಕಾಲ ಬಂದಿದೆ ಅಂತ ತಿಳ್ಕೊಂಡ ಈಗ ರಾಜ. ನೋಡಿ, ಇಷ್ಟೆಲ್ಲ ಆಳವಾದ ಚಿಂತನೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ಬಹುಜನ್ಮಗಳ ಸಾಧನೆ ಫಲ ಒಳಗಿರಬೇಕು. ಚೀಚಿ, ಈ ರಾಜ್ಯದಿಂದ ನನಗೇನು ಪ್ರಯೋಜನವಿಲ್ಲವು. ಯಾರಾದರೂ ಒಬ್ಬ ಯೋಗ್ಯನಾದ ಗುರುವನ್ನು ಹುಡುಕಿ ಆತನಿಂದ ಉಪದೇಶವನ್ನು ಪಡೆದು ಅವರ ಅಪ್ಪಣೆಯಂತೆ ನಡೆದುಕೊಳ್ಳಬೇಕು ಎಂದು ರಾಜನು ಆಲೋಚಿಸುವಂತೆ ತನ್ನಲ್ಲಿರುವ ಆತ್ಮನು ಆತನನ್ನು ಪ್ರೇರಿಸಿದನು. ಇಷ್ಟೇ ಅಲ್ಲದೆ ಪುನಃ ಇಂತಹ ಆಲೋಚನೆಗಳನ್ನು ಆತ್ಮನು ಇನ್ನೂ ಹುಟ್ಟಿಸುತ್ತಿದ್ದನಾದುದರಿಂದ ಆ ರಾಜನು ಈ ಕೆಳಗೆ ಹೇಳಿರುವಂತೆ ಯೋಚಿಸುತ್ತಿದ್ದಾನೆ. ಇವನು ಪ್ರಾರಬ್ಧ ಕರ್ಮಕ್ಕೆ ಫಲ ಕೊಡಬೇಕಲ್ಲ. ಈಗ ಈ ರಾಜನಲ್ಲಿ ಈ ಥರದ ಆಲೋಚನೆಗಳು ಜಾಸ್ತಿ ಆಗ್ಬಿಡ್ತು. ಏನು,
ನನಗೆ ಈ ರಾಜ್ಯದ ಅವಶ್ಯಕತೆ ಇಲ್ಲ, ಎಲ್ಲರೂ ಇದನ್ನು ಮಾಡಿ ಎಲ್ಲ ಅದರ ಏಳ ಹೆಸರಿಲ್ಲದಂತೆ ಹೋಗಿದ್ದಾರೆ, ಇದರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಯೋಗ್ಯನಾದ ಗುರುವನ್ನು ಹುಡುಕಬೇಕು, ಆತನಿಂದ ಉಪದೇಶವನ್ನು ಪಡಿಬೇಕು. ಉಪದೇಶವನ್ನು ಪಡೆದು ನಾನು ಜನ್ಮರಾಹಿತ್ಯವನ್ನು ಉಂಟು ಮಾಡಿಕೊಳ್ಬೇಕು. ಈ ಒಂದು ಸಾಧನೆಯನ್ನು ನಾನು ಮಾಡಲೇಬೇಕು. ಇಲ್ಲಾಂದರೆ ನಾನೇನಾಗ್ತೀನಿ, ಅವರಂತೆ ಪುನಃ ಪುನಃ ಹುಟ್ಟಿ ಹುಟ್ಟಿ ಸಾಯುವಂಥ ಕಾರ್ಯದಲ್ಲಿ ನಿರತನಾಗಬೇಕಾಗುತ್ತೆ. ಆದ್ದರಿಂದ ಯೋಗ್ಯ ಗುರುವನ್ನು ಹುಡುಕಲೇಬೇಕು, ನನ್ನ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲೇಬೇಕು ಅಂತ ರಾಜ ತೀರ್ಮಾನವನ್ನು ಮಾಡ್ದ. ನನಗೆ ಉಪದೇಶ ಮಾಡುವಂತಹ ಗುರುಗಳು ಇಂತಹ ಸ್ಥಳದಲ್ಲಿದ್ದಾರೆಂಬುದು ನನಗೆ ತಿಳಿಯದಾಗಿದೆ. ಆದುದರಿಂದ ದೇಶ ದೇಶಕ್ಕೂ ಈ ಕೆಳಗೆ ಹೇಳಿರುವ ರೀತಿಯಲ್ಲಿ ಪತ್ರ ಬರೆದು ಕಳುಹಿಸಿಕೊಡಬೇಕಾಗಿದೆ. ಆಗ ನನಗೆ ತಕ್ಕ ಗುರುಗಳು ಬರುತ್ತಾರೆ ಎಂದು ತನ್ನಲ್ಲಿ ತಾನೇ ಯೋಚಿಸಿಕೊಂಡು ರಾಜನು ಹೀಗೆ ಪತ್ರ ಬರೆಯುತ್ತಿದ್ದಾನೆ. ಈಗ ಅವನೇನು ಮಾಡ್ದ, ರಾಜ ಅಲ್ವಾ ಎಷ್ಟಾದರೂ, ಗುರುವನ್ನು ಅವನು ಹುಡುಕೊಂಡು ಹೋಗಲಿಲ್ಲ. ಎಲ್ಲ ಕಡೆಗೂ ಪತ್ರವನ್ನು ರವಾನೆ ಮಾಡ್ದ. ನನಗೆ ಯೋಗ್ಯ ಗುರುಗಳು ಬೇಕಾಗಿದ್ದಾರೆ ಅಂತೇಳಿ ವಿಷಯವನ್ನು ತಿಳಿಸಿ ಪತ್ರವನ್ನು ಬರೆಸ್ತಾ ಇದ್ದಾನೆ. ಆಗ ನನಗೆ ರಾಜಗುರುಗಳು ಬರ್ತಾರೆ, ನನಗೆ ಗುರುಗಳು ಬರ್ತಾರೆ, ನನಗೆ ತಕ್ಕನಾದ ಉಪದೇಶ ಮಾಡ್ತಾರೆ, ನಾನು ಮುಕ್ತಿ ಪಡಿಬೋದು ಅಂತ ಹೇಳಿ ಪತ್ರ ಬರೆಸೋದಕ್ಕೆ ಮನಸ್ಸು ಮಾಡ್ದ. ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಬರ್ಬರ, ಅಯೋಧ್ಯೆ ಮೊದಲಾದ ದೇಶಗಳಲ್ಲಿರುವ ಸದ್ಗುರು ಸ್ವಾಮಿಗಳವರ ಸಮಕ್ಷಮಕ್ಕೆ. ಗುರುಗಳಿಗೆ ಏನನ್ನ ಪತ್ರ ಬರೆದ, ಗುರುವನ್ನು ನೋಡಿಲ್ಲ ಅವನು, ಯಾರು ಅಂತ ಗೊತ್ತಿಲ್ಲ. ಆದರೆ ಗುರುವನ್ನು ಸಂಬೋಧನೆ ಮಾಡುವಂತಹ, ಗೌರವಿಸುವಂತಹ ಪತ್ರ ವ್ಯವಹಾರ ಹೇಗಿದೆ ನೋಡಿ. ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಬರ್ಬರ, ಅಯೋಧ್ಯೆ ಮೊದಲಾದ ದೇಶಗಳಲ್ಲಿರುವ, ಅವ್ರ ಗುರುಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಅಂಥ ಜಾಗಗಳಲ್ಲಿದ್ದರೆ ಅಂಥ ಗುರುಗಳಿಗೆ ಸದ್ಗುರು ಸ್ವಾಮಿಗಳವರ ಸಮಕ್ಷಮಕ್ಕೆ, ಗುರುಗಳೇ ನಿಮ್ಮ ಸಮಕ್ಷಮಕ್ಕೆ, ನಿಮ್ಮ ಪಾದಾರವಿಂದಗಳಿಗೆ ಅಂತ. ಕೇರಳ ದೇಶಾಧಿಪತಿಯಾದ ವಿಶ್ವೇಶ್ವರನು ಸಾಷ್ಟಾಂಗ ಪ್ರಮಾಣಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುವುದು ಏನೆಂದರೆ, ನಾನು ಕೇರಳ ದೇಶಾಧಿಪತಿಯಾಗಿದ್ದೀನಿ, ನೀವು ದೇಶಾದ್ಯಂತ ಎಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಯಾರಿಗೆ ಆ ಪತ್ರ ತಲುಪುತ್ತೋ ಆ ಊರಿನ ಹೆಸರು ಮೆನ್ಷನ್ ಮಾಡಿಲ್ಲ ಅಂದ್ರೂ, ಅಲ್ಲಿ ತೋರಿಸಿಲ್ಲ ಅಂದ್ರೂ ನೀವು ನನಗೆ ಅಂತಲೇ ತಿಳ್ಕೊಬೇಕು ಅಂಥೇಳಿ ನನ್ನ ವಿಜ್ಞಾಪನೆ ಹೊಂದಿದೆ. ಏನಂದರೆ, ಯಾವ ಜಾತಿಯಾಗಲಿ, ಯಾವ ಕುಲವೇ ಆಗಲಿ, ಬಡವನಾಗಲಿ, ಅವಧೂತನಾಗಲಿ, ದಿಗಂಬರನಾಗಲಿ, ರೋಗಿಯೇ ಆಗಿರಲಿ, ಯಾರಾದರೂ ನನಗೆ ಗುರುವಾಗಿ ಬಂದು ಸರಿಯಾದ ಉಪದೇಶವನ್ನು ಮಾಡಿದ್ದೇ ಆದರೆ ಅಂಥವನಿಗೆ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೊಟ್ಟು ಬಿಡುತ್ತೇನೆ. ಇಲ್ಲಿ ಏನು ಸಂದೇಶವನ್ನು ಕೊಡ್ತಾ ಇದ್ದಾನೆ, ಗುರುಗಳೇ ನೀವು ಯಾರಾದರೂ ಆಗಿರಿ, ಬಡವನಾರ ಆಗಿರು, ಅವಧೂತನಾದರೂ ಆಗಿರು, ಯಾವ ಕುಲವೇ ಆಗಿರಲಿ, ಯಾವ ಜಾತಿ ಆಗಿರಲಿ, ನೀನು ದಿಗಂಬರನಾಗಿರು, ಇಲ್ಲ ರೋಗಿಯಾಗಿರೋ ಕಡೆಗೆ, ಆದರೆ ನೀನು ಬಂದು ನನಗೆ ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡಿದ್ದೇ ಆದರೆ ಅಂಥ ಅವನಿಗೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಕೊಟ್ಬಿಡ್ತೀನಿ ಅಂತ ಪತ್ರವನ್ನು ಹೊರಡಿಸ್ತಾ, ನನಗೆ ತಕ್ಕ ಉಪದೇಶವನ್ನು ಮಾಡದಿದ್ದಲ್ಲಿ ಆತನಿಗೆ ಶಿಕ್ಷೆ ಮಾಡುತ್ತೇನೆ. ಸರಿಯಾದ ಉಪದೇಶವನ್ನು ಮಾಡಬೇಕು, ಸುಮ್ಮನೆ ಬಂದು ನಿನಗೆ ಉಪದೇಶ ಮಾಡ್ತೀನಿ ಅಂತಲ್ಲ. ಸರಿಯಾದ ಉಪದೇಶವನ್ನು ಮಾಡಲಿಲ್ಲ ಅಂದರೆ ಅಂಥವ್ರನ್ನ ಹಿಡಿದು ಜೈಲಿಗೆ ಹಾಕ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತಲೂ ಕೂಡ ಇಲ್ಲಿ ಉಲ್ಲೇಖ ಮಾಡ್ದ ಎಂಬ ಬರಹವನ್ನು ಬರೆದು ದೇಶ ದೇಶಗಳಿಗೂ ಕಳುಹಿಸಿದನು. ಈ ರೀತಿಯಾಗಿ ಪತ್ರ ಬರೆದು ಎಲ್ಲ ದೇಶಗಳಿಗೂ ಕಳುಹಿಸಲು ಆಯಾ ದೇಶಗಳಲ್ಲಿದ್ದ ಪಂಡಿತರು, ವಿದ್ವಾಂಸರು ಮತ್ತು ಇನ್ನೂ ಅನೇಕರಿಗೆ ಗುರುಗಳಾಗಿದ್ದವರು ರಾಜನಿಗೆ ಉಪದೇಶ ಮಾಡಬೇಕೆಂಬುವ ಇಚ್ಛೆಯಿಂದ ಈ ಕೆಳಗೆ ಹೇಳಿರುವಂತೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗ ಈ ಪತ್ರವನ್ನು ಎಲ್ಲ ಕಡೆ ಕಳಿಸ್ತಾ ಪತ್ರ ಎಲ್ಲರಿಗೂ ತಲುಪ್ತು. ವಿದ್ವಾಂಸರಿಗೆ, ರಾಜಗುರುಗಳಿಗೆ, ದೊಡ್ಡ ದೊಡ್ಡ ಪಂಡಿತರಿಗೆ ಎಲ್ಲರಿಗೂ ತಲುಪ್ತಿದ್ದು. ಅವರೆಲ್ಲ ನೋಡಿದ್ರು, ಸಂತೋಷ ಆಗ್ಬಿಡ್ತು. ಯಾಕಂದರೆ ಎಲ್ಲ ವಿದ್ಯಾವಂತರಾಗಿದ್ದರು, ಅನೇಕ ರೀತಿಯಲ್ಲಿ ಬ್ರಹ್ಮವಿದ್ಯೆ ಕುರಿತಾದ ವಿಚಾರಗಳನ್ನೆಲ್ಲ ತಿಳಿದಿದ್ರು. ಅವ್ರಿಗೆ ಸಂತೋಷ ಆಗ್ಬಿಡ್ತು, ನಾವು ಈ ರೀತಿಯಲ್ಲಿ ಈ ಉಪದೇಶವನ್ನು ರಾಜನಿಗೆ ಮಾಡಿ ಅರ್ಧ ರಾಜ್ಯವನ್ನು ಗಿಟ್ಟಿಸ್ಕೊಳ್ಬೋದು ಅಂತ ಒಂದು ಆಸೆ ಎಲ್ಲರ ಮನಸ್ಸಿನಲ್ಲೂ ಕವಲೊಡೆದ್ಬಿಡ್ತು. ಎಷ್ಟು ಸುಲಭವಾಗಿದೆ ನೋಡಿ, ರಾಜನಿಗೆ ಉಪದೇಶ ತಾನೇ ಮಾಡಬೇಕು, ಮಾಡಿಬಿಡೋದು, ರಾಜ್ಯವನ್ನು ಪಡ್ಕೊಳ್ಳೋದು. ಈ ರೀತಿಯಲ್ಲಿ ಈಗ ಆಯಾ ಯಾರ್ಯಾರಿಗೆ ಪತ್ರ ತಲುಪಿತ್ತೋ ಅವರು ಕೆಲವರು ಒಂದು ಆಲೋಚನೆಯನ್ನು ಮಾಡ್ತಾರೆ. ಅವರು ಏನು ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್.